ಇಷ್ಟೊಂದು ಸಿನಿಮಾಗಳ ಭವಿಷ್ಯಕ್ಕೆ ಕೊಳ್ಳಿರೋ ಸೂಚನೆ ಇದೆ. ಅದಕ್ಕಾಗಿ ಕಲಾವಿದರು ನಿಧಾನವಾಗಿ ತುಡಿಚಿ ಮಾತನಾಡುತ್ತಿದ್ದಾರೆ. ಇದರ ಬೆನ್ನಲ್ಲೇ ನಟ ಕಿಶೋರ್ ನೇರವಾಗಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ದೇಶದ ರಾಜಕಾರಣದ ವಿರುದ್ಧ ಕಿಶೋರ್ ಮಾತಿನ ಚಾಟಿದ್ದಾರೆ. ಎಲ್ಲರೂ ಕಾನೂನು ಪರವಾಗಿ ನಿಲ್ಲುವ ಸಮಯ ಬಂದಿದೆ ಅಂತ ಬರಮಾಡಿದ್ದಾರೆ. ಇದನ್ನ ಕಳೆದುಕೊಳ್ಳದಂತೆ ತುರ್ತಾಗಿರುವ ಸರ್ಕಾರದ ವೈಫಲ್ಯಗಳೆಲ್ಲವೂ ಆಲೋಚಿಸಿಕೊಂಡಿದ್ದಾರೆ. ದುನಿಯಾ ವಿಜಯಿ ತಾಯಿ ನಾರಾಯಣಮ್ಮ ಈಗ ಬದುಕಿಲ್ಲ. ಆದರೆ ನಾರಾಯಣಮ್ಮನಿಗೆ ಒಂದು ಆಸೆಯಿತ್ತು. ನನ್ನ ಮಗ ಕನ್ನಡದ ಹಾಗೆ ಬೇರೆ ಭಾಷೆ ಸಿನಿಮಾಗಳಲ್ಲೂ ಹೆಸರು ಮಾಡಿ ಸ್ಟಾರ್ ಆಗಬೇಕು ಅನ್ನೋ ದೊಡ್ಡ ಕನಸು. ಈಗ ಅಮ್ಮನ ಆಸೆ ಕನಸನ್ನ ವಿಜಯ್ ಈಡೇರಿಸಿದ್ದಾರೆ. ಬಾಲಯ್ಯನ ಜೊತೆ ತೆಲುಗಿನ ವೀರಸಿಂಹಾರೆಡ್ಡಿ ಸಿನಿಮಾದಲ್ಲಿ ನಟಿಸಿದ್ದಾರೆ. ಜನವರಿ 12ಕ್ಕೆ ವೀರಸಿಂಹಾರೆಡ್ಡಿ ಬಿಡುಗಡೆಯಾಗುತ್ತದೆ. ಹೀಗಾಗಿ ಆನೇಕಲ್ನ ವಿಜಯ್ ಹುಟ್ಟೂರು ಕುಂಬಾರನಹಳ್ಳಿ ಗ್ರಾಮದಲ್ಲಿರೋ ತಂದೆ ತಾಯಿ ಸಮಾಜ ಬಳಿ ಸುದ್ದಿಗೋಷ್ಠಿ ಮಾಡಿರುವ ವಿಜಯ್ ವೀರಸಿಂಹಾರೆಡ್ಡಿ ಸಿನಿಮಾ ಬಗ್ಗೆ ಮಾತನಾಡಿದ್ದಾರೆ. ವೀರಸಿಂಹಾರೆಡ್ಡಿ ತುಂಬಾ ಅದ್ಭುತವಾಗಿ ಒಂದು ಇಷ್ಟ ಆಗುವಂತ ಎಲ್ಲ ಲಕ್ಷಣಗಳಿಗೂ ಇಷ್ಟ ಆಗುವಂತ ಸಿನಿಮಾ. ಅದು ಅಷ್ಟೊಂದು ಮಟ್ಟಿಗೆ ಅದನ್ನ ಗೋಪಿಚಂದ್ರ ಅವರು ಅದನ್ನ ಡೈರೆಕ್ಷನ್ ಮಾಡಿದ್ದಾರೆ. ಮತ್ತೆ ಅಲ್ಲಿ ಒಂದು ಏನು ಹೇಳ್ತಾರೆ, ಒಂದು ಶಕ್ತಿ ನಚ್ಚಿನ ದೊಡ್ಡದಾಗಿ ಏನೋ ಒಂದು ಇದ್ರೆ ಅದು ಬಾಲಯ್ಯ ಅವರು